ಬೈಂದೂರು ತಾಲೂಕಿನ 15 ಗ್ರಾಮ ಪಂಚಾಯತ್ನ 128 ಮತಗಟ್ಟೆಗಳಲ್ಲಿ ನಡೆದಂತಹ ಮೊದಲ ಹಂತದ ಚುನಾವಣೆಯ ಆರಂಭದಲ್ಲಿ ಮಂದಗತಿಯಲ್ಲಿ ಸಾಗಿದ್ರು ಶೇಕಡಾವಾರು ಲೆಕ್ಕಾಚಾರದಲ್ಲಿ ಮಧ್ಯಾಹ್ನದ ಸುಮಾರಿಗೆ ಬಿರುಸು ಪಡೆದುಕೊಂಡಿತು. ಸಂಜೆ 5 ಗಂಟೆಗೆ ಮುಕ್ತಾಯದ ಅವಧಿಯಲ್ಲಿ ಶೇಕಡಾ 71.28% ಮತದಾನ ನಡೆದಿದೆ. ಬೆಳಗ್ಗೆ 7 ಗಂಟೆಗೆ ಆರಂಭವಾದ ಮತದಾನ ಪ್ರಕ್ರಿಯೆಯಲ್ಲಿ ವಿರಳ ಸಂಖ್ಯೆಯಲ್ಲಿ ಮತದಾನ ಕೇಂದ್ರಗಳಿಗೆ ಮತದಾರರು ಬಂದು ಮತದಾನ ಮಾಡಿದ್ರು. ಹಿರಿಯ ನಾಗರಿಕರು ಬೆಳಗ್ಗಿನಿಂದಲೇ ಮತದಾನದ ಪ್ರಕ್ರಿಯೆಯಲ್ಲಿ ಉತ್ಸಾಹ ತೋರುತ್ತಿರುವುದು ಕಂಡುಬಂತು. ಪ್ರತಿ ಮತದಾನ ಕೇಂದ್ರಗಳಲ್ಲೂ ಕೋವಿಡ್ ನಿಯಮ ಪಾಲನೆ ಮಾಡಲಾಗಿದ್ದು ಮಾಸ್ಕ್ ಧಾರಣೆ, ಸಾಮಾಜಿಕ ಅಂತರಕ್ಕೆ ಒತ್ತು ನೀಡಲಾಗಿತ್ತು. ಮತ ಚಲಾವಣೆಗೂ ಮೊದಲೇ ಸ್ಯಾನಿಟೈಸ್, ಥರ್ಮಲ್ ಸ್ಕ್ಯಾನಿಂಗ್ ಕಡ್ಡಾಯವಾಗಿದ್ದು ಮಾಸ್ಕ್ ಧರಿಸದೆ ಬಂದವರನ್ನ ಮತದಾನ ಕರ್ತವ್ಯದಲ್ಲಿರುವ ಸಿಬ್ಬಂದಿಗಳು ವಾಪಸ್ ಕಳುಹಿಸುತ್ತಿರುವ ದೃಶ್ಯ ಸಾಮಾನ್ಯವಾಗಿತ್ತು. ತಾಲೂಕಿನ 15 ಗ್ರಾಮ ಪಂಚಾಯತ್ಗಳಿಗೆ 128 ಮತಗಟ್ಟೆಗಳಲ್ಲಿ ಚುನಾವಣೆ ನಡೆಯುತ್ತಿದ್ದು ಒಟ್ಟು 128 ಮತಗಟ್ಟೆಗಳಲ್ಲಿ 564 ಸಿಬ್ಬಂದಿ ನಿಯೋಜಿತರಾಗಿದ್ದಾರೆ. ಮತದಾನಕ್ಕೆ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆ ಮಾಡಿದ್ದು 8 ಎಸ್ಐ, 1 ಡಿವೈಎಸ್ಪಿ, 2 ಸಿಪಿಐ, 105 ಮಂದಿ ತರಬೇತಿ ಹಂತದ ಪೊಲೀಸ್ ಸಿಬ್ಬಂದಿ, 1 ಕೆಎಸ್ಆರ್ಪಿ ತುಕಡಿ ಮತ್ತು ಡಿಆರ್ಸಿ ಸಿಬ್ಬಂದಿ ಸೇರಿ ಒಟ್ಟು 269 ಸುರಕ್ಷಾ ಸಿಬ್ಬಂದಿಯನ್ನ ನಿಯೋಜಿಸಲಾಗಿದೆ. ಬೈಂದೂರು ತಾಲೂಕಿನ ಶಿರೂರು, ಉಪ್ಪುಂದ, ಬೀಚೂರು, ಕೆರ್ಗಾಲು, ಕಿರಿಮಂಜೇಶ್ವರ, ಕಂಬದಕೋಣೆ, ನಾವುಂದ, ಮರವಂತಿ, ನಾಡ, ಹೇರೂರು, ಕಾಲ್ತೂಡು, ಕೊಲ್ಲೂರು, ಗೋಳಿಹೊಳೆ, ಜಡ್ಕಲ್, ಹಳ್ಳಿಹೊಳೆ ಗ್ರಾಮ ಪಂಚಾಯತ್ಗಳಲ್ಲಿ ಮಂಗಳವಾರ ಚುನಾವಣೆ ನಡೆಯಿತು. ಬೈಂದೂರು ತಾಲೂಕಿನ 88,659 ಮತದಾರರ ಪೈಕಿ 63,198 ಮಂದಿ ಮತದಾನ ಮಾಡಿದ್ದಾರೆ. 43,374 ಪುರುಷರ ಪೈಕಿ 28,507 ಮಂದಿ ಹಾಗೂ 45,284 ಮಹಿಳೆಯರ ಪೈಕಿ 34,691 ಮಂದಿ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಈ ಸಲ ಈಗ ಆ್ಯಕ್ಚುಲಿ ನಾನು ಬೆಂಗಳೂರಿಂದ ಬಂದಿದ್ದೆ ವೋಟಿಂಗಿಗೆ. ಎಲ್ಲದಕ್ಕೂ ಖುಷಿ ಅಂದರೆ ಈ ಸಲ ಎಲ್ಲ ಯಂಗ್ ಹುಡುಗರು ಗ್ರಾಮ ಪಂಚಾಯತಿ ಎಲೆಕ್ಷನಲ್ಲಿ ನಿಂತಿದ್ದಾರೆ. ಗ್ರಾಮ ಪರವಾಗಿ ಒಳ್ಳೆ ಆ್ಯಕ್ಚುಲಿ ನಮ್ಮ ಹೆಚ್ಚಿನ ಊರಲ್ಲಿ ರಸ್ತೆ ಮತ್ತು ನೀರಿನ ಪ್ರಾಬ್ಲಮ್ ಜಾಸ್ತಿ ಆಗಿರ್ತದೆ. ಗ್ರಾಮ ಪರವಾಗಿ ಯುವಕರಿಗೆ ಏನು ನಾನು ಒಂದು ಸಂದೇಶ ಕೊಡೋದಂದರೆ, ಗ್ರಾಮ ಪರವಾಗಿ ನೀವು ಎಷ್ಟು ಕೆಲಸ ಮಾಡ್ತೀರಾ ಅಷ್ಟು ಮುಂದೆ ನಿಮ್ಮ ಫ್ಯೂಚರ್ ಇರ್ತದೆ. ಎಷ್ಟು ಹತ್ತಷ್ಟು ಗ್ರಾಮ ಪರವಾಗಿ ಗ್ರಾಮದವರಿಗೆ ಏನೋ ತೊಂದರೆ ಆದರೂ ಅದನ್ನು ನೋಡ್ಕೊಳ್ಳಿ. ಅದ್ರ ಜೊತೆಯಲ್ಲಿ ರಸ್ತೆ, ನೀರು, ಅದ್ರ ಬಗ್ಗೆ ಎಲ್ಲ ಜಾಸ್ತಿ ಗಮನ ಕೊಡಬೇಕಂತ ನಾನು ಎಲ್ಲ ಯುವಕರಿಗೆ ಕರೆ ಕೊಡ್ತೇನೆ. ಕಿರಿಮಂಜೇಶ್ವರ ತೆಂಕಮನೆ ನಿವಾಸಿ ತುಂಗಮ್ಮ ತನ್ನ 95 ವರ್ಷದ ಇಳಿ ವಯಸ್ಸಿನಲ್ಲೂ ಕೂಡ ಬೆಳಗ್ಗೆ ಮನೆಯವರೊಂದಿಗೆ ಬಂದು ಉತ್ಸಾಹದಿಂದ ಮತ ಚಲಾಯಿಸಿದ್ರು. ಈ ಬಗ್ಗೆ ಮಾತನಾಡಿದ ಅವರು, ಪ್ರತಿ ಚುನಾವಣೆಯಲ್ಲೂ ತಪ್ಪದೆ ಮತದಾನ ಮಾಡುತ್ತೇನೆ. ಮತದಾನ ಮಾಡುವುದು ನನ್ನ ಹಕ್ಕು. ಎಲ್ಲರೂ ಮತದಾನ ಮಾಡುವಂತೆ ಮನವಿ ಮಾಡಿಕೊಂಡ್ರು. ಬೀಜೂರಿನ ವಿಶೇಷ ಚೇತನ ಸಹೋದರಿಯರಾದ ನಾಗರತ್ನ ಹಾಗೂ ಜ್ಯೋತಿ ಅವರು ಬೇರೆಯವರ ಸಹಕಾರದಿಂದ ಮತಗಟ್ಟೆಗೆ ಬಂದು ಹಕ್ಕು ಚಲಾಯಿಸಿದ್ರು. ನಕ್ಸಲ್ ಪೀಡಿತ ಪ್ರದೇಶಗಳಾದ ಹಳ್ಳಿಹೊಳೆ, ಜಡ್ಕಲ್, ಮುದೂರು, ಸೆಳ್ಕೋಡು ಭಾಗದಲ್ಲಿ ಬೆಳಕಿನಿಂದಲೇ ಬಿರುಸಿನ ಮತದಾನ ನಡೆಯಿತು. ಇಲ್ಲಿನ ಬಹುತೇಕ ಮತಗಟ್ಟೆಗಳಲ್ಲಿ 12 ಗಂಟೆಯ ಸುಮಾರಿಗೆ ಶೇಕಡಾ 50ಕ್ಕೂ ಹೆಚ್ಚು ಮತದಾನ ಪೂರ್ಣಗೊಂಡಿತ್ತು. ಈ ಭಾಗವು ಅತಿ ಸೂಕ್ಷ್ಮ ಪ್ರದೇಶವಾಗಿದ್ದರಿಂದ ಶಸ್ತ್ರಾಸ್ತ್ರ ಮೀಸಲು ಪಡೆ ಸೇರಿದಂತೆ ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜಿಸಲಾಗಿತ್ತು. ಅಲ್ಲದೆ ಮರಳು ಚೀಲಗಳನ್ನು ಇಟ್ಟು ಪ್ರತಿಬಂಧಕಾಜ್ಞೆ ವಿಧಿಸಲಾಗಿದ್ದು ವಿಡಿಯೋ ಕ್ಯಾಮೆರಾ ನಿಗಾ ಇರಿಸಲಾಗಿತ್ತು. ಶ್ರೀಕಾಂತ್ ಹೆಮಾಡಿ, ವಿ4 ನ್ಯೂಸ್ 24, ಕುಂದಾಪುರ.